अस्माकम् आचार्याणि च भारती देवो नारायणश्रीशः देवी मंगलदेवता कृष्णाय वासुदेवाय हरये परमात्मने प्रणतक्लेशनाशाय ಗೋವಿಂದಾಯ ನಮೋ ನಮಃ. ಎಲ್ಲ ಮಹಾಜನರಲ್ಲಿ ನಾವೊಂದು ಹೇಳಿಕೆಯನ್ನು ನೀಡ್ತಾ ಇದ್ದೇವೆ. ಇತ್ತೀಚೆಗೆ ಮುಸ್ಲಿಂ ಹಬ್ಬದಲ್ಲಿ ಕೃಷ್ಣ ಮಠದಲ್ಲಿರುವ ಸಾರ್ವಜನಿಕ ಭೋಜನ ಶಾಲೆಯ ಆವರಣದಲ್ಲಿ ಮುಸ್ಲಿಂ ಬಾಂಧವರಿಗೆ ಸೌಹಾರ್ದ ಭೋಜನವನ್ನು ಏರ್ಪಡಿಸಿದೆವು. ಇದರ ಬಗ್ಗೆ ಈಗಾಗಲೇ ಅನೇಕರು ಆಕ್ಷೇಪ ಟೀಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಒಬ್ಬೊಬ್ಬರು ದೂರವಾಣಿಯಲ್ಲೂ ಮಾತಾಡಲು ಚರ್ಚೆ ಮಾಡಲು ಮುಂದೆ ಬರ್ತಾ ಇದ್ದಾರೆ. ಎಲ್ಲರಲ್ಲಿ ಕೂಡ ದೀರ್ಘಕಾಲ ಚರ್ಚೆ ಮಾಡಲು ನನಗೆ ಅವಕಾಶ ಇಲ್ಲ. ಹೀಗಾಗಿ ನಾನು ವಾಟ್ಸಾಪ್ ಮತ್ತು ಫೇಸ್ಬುಕ್ಕಿನ ಮುಖಾಂತರ ನನ್ನ ವಿಚಾರವನ್ನು ಎಲ್ಲ ಮಹಾಜನರಿಗೆ ತಿಳಿಸಿದ್ದೇನೆ. ಅದನ್ನೆಲ್ಲರೂ ಕೂಡ ಗಮನಿಸಿ ನಮ್ಮ ಅಭಿಪ್ರಾಯವನ್ನು ತಿಳಿದುಕೊಳ್ಳಬೇಕಾಗಿ ಅಪೇಕ್ಷಿಸುತ್ತೇವೆ. ಅದರ ಮೇಲೆ ಏನಾದರೂ ಪ್ರಶ್ನೆ ಆಕ್ಷೇಪಗಳಿದ್ದರೆ ಪತ್ರ ಬರೆದು ಸೂಚಿಸಬಹುದು. ನಾವು ಪತ್ರಗಳ ಮುಖಾಂತರ ಅಥವಾ ಪುನಃ ಈ ಫೇಸ್ಬುಕ್ ಮುಂತಾದವುಗಳ ಮೂಲಕ ಎಲ್ಲರಿಗೂ ಕೂಡ ಉತ್ತರವನ್ನು ಕೊಡ್ತೇನೆ. ಮೊನ್ನೆ ನಡೆದ ಘಟನೆ ಅಂಥ ವಿಶಿಷ್ಟವಾದ ಘಟನೆ ಅಲ್ಲ, ಸಾಮಾನ್ಯವಾದ ಘಟನೆ. ನಮ್ಮ 1.5 ವರ್ಷದ ಪರ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನೂರಾರು ಜನರು ಮುಸ್ಲಿಮರು ಕ್ರೈಸ್ತರು ಇಲ್ಲಿ ಬಂದು ಊಟ ಮಾಡ್ತಾ ಇದ್ದಾರೆ. ಕೃಷ್ಣ ಮಠದ ಸಾರ್ವಜನಿಕ ಭೋಜನಾಲಯ ಮುಕ್ತ. ಎಲ್ಲ ವರ್ಗದವರು ಜಾತಿ ಮತ ಭೇದ ಇಲ್ಲದೆ ಊಟ ಇಲ್ಲಿ ನಡೆಯುತ್ತಲೇ ಇದೆ. ಸಾಮೂಹಿಕವಾಗಿ ನೂರಾರು ಕ್ರೈಸ್ತರು ಮುಸ್ಲಿಮರು ಇಲ್ಲಿ ಊಟ ಮಾಡಿದ್ದಾರೆ. ಅನೇಕ ದಿನಗಳಲ್ಲಿ ಮಾಡಿದ್ದಾರೆ. ನಾನು ಅದನ್ನು ಪ್ರತ್ಯಕ್ಷವಾಗಿ ನೋಡಿದ್ದೇನೆ. ಅದರ ಜೊತೆಗೆ ಮೊನ್ನೆ ಹಬ್ಬದ ನಿಮಿತ್ತವಾಗಿ ಮುಸ್ಲಿಂ ಬಾಂಧವರಿಗೆ ಊಟವನ್ನು ಏರ್ಪಡಿಸಿದ್ದೇವೆ. ಅದಕ್ಕೆ ಇಷ್ಟು ಹುಯಿಲು ಹಬ್ಬಿಸುವ ಅಗತ್ಯವೇ ಇಲ್ಲ. ಸಾಧಾರಣವಾಗಿ ದಿನನಿತ್ಯ ನಡೀತಾ ಇದೆ. ಅದರಲ್ಲಿ ಇದು ಆ ದಿವಸ ನಡೆದಿದೆ. ಇದು ಹೊಸದಲ್ಲವೇ ಅಲ್ಲ, ಹೊಸ ಸಂಗತಿಯಲ್ಲ, ಇಷ್ಟವರೆಗೆ ನಡೆಯದೇ ಇದ್ದ ಘಟನೆಯಲ್ಲ. 100 ವರ್ಷದಲ್ಲಿ ನಮ್ಮ ಪರ್ಯಾಯ ಮಾತ್ರ ಅಲ್ಲ, ಎಲ್ಲ ಪರ್ಯಾಯಗಳಲ್ಲಿ ಕೂಡ ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಊಟ ನಡೀತಾ ಇದೆ. ಕ್ರಿಶ್ಚಿಯನರು ಬರ್ತಾರೆ, ಮುಸ್ಲಿಮರು ಬರ್ತಾರೆ, ಪ್ರತ್ಯೇಕವಾಗಿ ಬರ್ತಾರೆ, ಸಾಮೂಹಿಕವಾಗಿ ಬರ್ತಾರೆ, ಎಲ್ಲರಿಗೂ ಊಟ ನಡೀತಾ ಇದೆ. ಅದರಂತೇಳಿ ನಾವು ಆಹ್ವಾನ ಮಾಡಿ ಆಗಿದೆ ಇಷ್ಟೇ. ಅವರು ಸಹಜವಾಗಿ ಬರ್ತಾಯಿದ್ದರು. ಈ ಸಲ ನಾನು ಆಹ್ವಾನ ಮಾಡಿ ಬಂದಿದ್ದಾರೆ, ಇಷ್ಟೇ ವಿಶೇಷ. ಆಹ್ವಾನ ಮಾಡಲಿಕ್ಕೆ ಕಾರಣ, ನಮ್ಮ ಪರ್ಯಾಯದಲ್ಲಿ ಎಲ್ಲರೂ ಕೂಡ ಹಿಂದೂಗಳು ಎಲ್ಲ ವರ್ಗದವರು ಬಂದು ಭೋಜನ ಸ್ವೀಕಾರ ಮಾಡಿದ್ದಾರೆ. ಆದರೆ ಮುಸ್ಲಿಂ ಬಾಂಧವರು ಪರ್ಯಾಯ ಕಾಲದಲ್ಲಿ ಹೊರೆ ಕಾಣಿಕೆ ಮುಖಾಂತರ ಸೇವೆ ಸಲ್ಲಿಸಿದ್ದಾರೆ. ಕೃಷ್ಣ ಮಠದ ಮುತ್ತಿಗೆ ಘೋಷಣೆಯನ್ನು ಉಡುಪಿ ಚಲೋ ಚಳವಳಿಯವರು ಮಾಡುವಾಗ ಅದನ್ನು ಬಲವಾಗಿ ಪ್ರತಿಭಟಿಸಿದ್ದಾರೆ. ಹೇಗೆ ಮುತ್ತಿಗೆ ಮಾಡ್ತಾರೆ ಅಂತ ಚಾಲೆಂಜ್ ಕೊಟ್ಟಿದ್ದಾರೆ. ಹೀಗೆ ನಮ್ಮಲ್ಲಿ ಎಲ್ಲ ರೀತಿಯ ಸಹಕಾರ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಭಟ್ಕಳದಲ್ಲಿ ಇನ್ನೂ ಬೇರೆ ಬೇರೆ ಗಂಗಾವತಿ ಮುಂತಾದ ಬೇರೆ ಬೇರೆ ಕಡೆಗಳಲ್ಲಿ ಮುಸ್ಲಿಮರು ನಮ್ಮನ್ನು ಮನೆಗೆ ಕರೆಸಿದ್ದಾರೆ ಮತ್ತು ಮಸೀದಿಗೆ ಕರೆದು ಮಸೀದಿ ಉದ್ಘಾಟನೆಯನ್ನು ಅನೇಕ ಕಡೆ ನಡೆದಿದೆ. ಮಸೀದಿಯಲ್ಲಿ ನಮ್ಮ ಕಾರ್ಯಕ್ರಮವೂ ಕೂಡ ನಡೆದಿದೆ. ಮತ್ತು ಭಟ್ಕಳದಲ್ಲಿ, ಕಾಸರಗೋಡಿನಲ್ಲಿ ಎಲ್ಲ ದೊಡ್ಡ ದೊಡ್ಡ ಸಮಾರಂಭದಲ್ಲಿ ನಮ್ಮನ್ನು ಆದರದಿಂದ ಗೌರವಿಸಿ ಸತ್ಕರಿಸಿದ್ದಾರೆ. ಹೀಗೆ ಎಲ್ಲ ರೀತಿಯಿಂದ ಮುಸ್ಲಿಂ ಬಾಂಧವರು ನಮಗೆ ಸಹಕಾರವನ್ನೇ ನೀಡ್ತಾ ಇದ್ದಾರೆ, ನಮಗೆ ಸ್ವಾಗತವನ್ನು ಕೂಡ ನೀಡಿದ್ದಾರೆ. ಇದನ್ನೆಲ್ಲ ಗಮನಿಸಿ ಅವರಿಗೆ ಹಬ್ಬದ ಸಮಯದಲ್ಲಿ ಉಡುಪಿಯ ಜನರಿಗೆ ತಿಳಿಸಿ ಒಂದು ಭೋಜನದ ಸೌಹಾರ್ದ ಭೋಜನ ಕೂಟವನ್ನು ಏರ್ಪಡಿಸಿದೆವು. ಇದು ಬಹಳ ಸರಳವಾದ ವಿಷಯ ಮತ್ತು ಇದು ಅವರು ನಮ್ಮಲ್ಲಿ ವಿಶೇಷ ಅಭಿಮಾನ ತೋರಿಸಿದ್ದರಿಂದ ಅವರಿಗೆ ನಾವು ಒಂದು
ಆತಿಥ್ಯ ನೀಡಿದ್ದೇವೆ. ಇದು ಮಾನವೀಯತೆಯ ದೃಷ್ಟಿಯಿಂದ ನೋಡಬೇಕು. ಇದು ಯಾವ ಥರದ ಅಧಾರ್ಮಿಕ ವಿಷಯವೇ ಇಲ್ಲ. ನಮ್ಮ ಶಾಸ್ತ್ರದಲ್ಲಿ ಊಟ ಕೊಡಲಿಕ್ಕೆ ಪಾತ್ರ ನೋಡಬೇಕಾಗಿಲ್ಲ, ಜಾತಿ ಮತ ನೋಡಬೇಕಾಗಿಲ್ಲ. ಅನ್ನಸ್ಯ ಚ್ಯುತಿತಂ ಪಾತ್ರ, ಯಾರಿಗೆ ಹಸಿವಿದೆ ಅವರಿಗೆ ಅನ್ನ ಕೊಡಬೇಕು, ಯಾವ ಪಾತ್ರ ವಿಚಾರ ಮಾಡಬಾರದು ಅಂತ ಶಾಸ್ತ್ರವೇ ಹೇಳಿದೆ. ಹೀಗಿರುವ ಅಂಥ ಒಂದು ಅನ್ನ ಸಂತರ್ಪಣೆಯನ್ನು ಮುಸ್ಲಿಂ ಬಾಂಧವರಿಗೆ ಹಬ್ಬದ ಸಮಯದಲ್ಲಿ ಉಪವಾಸದ ಸಂದರ್ಭದಲ್ಲಿ ನಾವು ನೀಡಿದೆವು. ಇದು ಯಾವ ರೀತಿಯಿಂದಲೂ ವಿವಾದಕ್ಕೆ ವಿಷಯವೇ ಅಲ್ಲ. ನನಗೆ ಆಶ್ಚರ್ಯವಾಗಿದೆ ಇದರ ಬಗ್ಗೆ ಇಷ್ಟು ಗೊಂದಲ ಎಬ್ಬಿಸಿದ್ದು ಕೆಲವರು. ಇನ್ನು ನಮಾಜಿನ ವಿಷಯ ಒಂದು ಪ್ರಶ್ನೆ ಬಂದಿದೆ. ನಮಾಜ್ ಎಂದರೆ ಮುಸ್ಲಿಮರು ತಮ್ಮ ದೇವರಿಗೆ ಸಲ್ಲಿಸುವ ಪ್ರಾರ್ಥನೆ. ಅವರಲ್ಲಿ ಭಗವಂತ ಜಗತ್ ಸೃಷ್ಟಿಕರ್ತ ಅಂತ ಹೇಳಿ ಅವರಿಗೆ ನಮಸ್ಕಾರ ಮಾಡುವ ಪ್ರಾರ್ಥನೆ. ಅದರಲ್ಲಿ ನಮ್ಮ ಹಿಂದೂ ಧರ್ಮಕ್ಕೆ ಅಪಚಾರವಾಗುವಂಥ ಯಾವ ವಾಕ್ಯಗಳು ಅದರಲ್ಲಿ ಇಲ್ಲ. ಅವರು ನಮಗೆ ಮೊದಲು ಗೊತ್ತಿರಲಿಲ್ಲ. ಅವರು ಉಪವಾಸ ಮುಗಿದ ಕೂಡಲೇ ಹಣ್ಣು ತಗೊಂಡು ಆಗಲೇ ನಮಾಜ್ ಮಾಡಬೇಕು ಅಂತ ಪದ್ಧತಿ. ಅದನ್ನು ಹೇಳಿದರು. ನಾವು ಹಣ್ಣು ತಗೊಂಡಿದ್ದೇವೆ ತಮ್ಮ ಕೈಯಿಂದ, ಈಗ ನಮಾಜ್ ಮಾಡಬೇಕಾಗಿದೆ ನಮ್ಮ ಪದ್ಧತಿ ಪ್ರಕಾರ. ಆಗ ಅಲ್ಲಿ ಆ ಸ್ಥಳ ಬಿಟ್ಟು ಎಲ್ಲ ಕೃಷ್ಣ ಮಠ ಎಲ್ಲ ಕಡೆ, ಇದು ಕೃಷ್ಣ ಮಠದ ದೇವರಿಗಿರತಕ್ಕಂಥ ಆ ಒಂದು ಗುಡಿ, ಆ ಗುಡಿಯ ಕಟ್ಟಡ, ಅದಕ್ಕಿಂತ ಹೊರಗೆ ಸಾರ್ವಜನಿಕರು ನಿತ್ಯ ಭೋಜನ ಮಾಡತಕ್ಕ ಭೋಜನ ಶಾಲೆಯ ಅಟ್ಟ ಅಲ್ಲಿ ನಡೆದದ್ದು. ಬೇರೆ ಕಡೆ ಬೇರೆ ಯಾವ ಜಾಗಕ್ಕೂ ಹೋಗಲಿಕ್ಕೆ ಸಾಧ್ಯವಿಲ್ಲ. ಆ ಸಂದರ್ಭದಲ್ಲಿ ಅಲ್ಲಿ ಅದರ ಅಟ್ಟದ ಮೇಲೆ ಮಾಡಿ ಅಂತ ಹೇಳಿದೆ. ಅವರಿಗೆ ಅನುಮತಿ ಕೊಟ್ಟು ನಾನು ಪೂಜೆಗೆ ಹೋದೆ. ನನ್ನ ಮತ್ತೆ ಹೆಚ್ಚು ಹೊತ್ತಲ್ಲಿ ಇರಲಿಲ್ಲ, ಪೂಜೆಗೆ ಹೋದೆ. ಪೂಜೆಯ ಸಮಯ ಆಯಿತು. ಅಟ್ಟದ ಮೇಲೆ ಹೋಗಿ ನಮಾಜು ಮಾಡಿದ್ದಾರೆ. ಇದು ದೊಡ್ಡ ಹಿಂದೂ ಧರ್ಮಕ್ಕೆ ಆಘಾತಕಾರಿಯಾದ ಯಾವ ಅಂಶವೂ ಇಲ್ಲ. ಅಂತ ದೊಡ್ಡ ಅನರ್ಥದ ಪ್ರಮೇಯ ಇಲ್ಲಿ ಇಲ್ಲ. ಹೀಗಾಗಿ ಎರಡು ವಿಷಯ, ಅವರಿಗೆ ಊಟ ಹಾಕಿದ್ದು, ನಮಾಜು ನಾವು ಆ ಸಂದರ್ಭದಲ್ಲಿ ನಮಗೆ ತಿಳಿಯಿತು ಮಾಡುವ ಕ್ರಮ ಇದೆ ಅಂತ. ಅದಕ್ಕೆ ಅವರ ಪ್ರಾರ್ಥನೆಗೆ ಅವಕಾಶ ಕಲ್ಪಿಸಿಕೊಟ್ಟೆ. ಇಲ್ಲಿ ಯಾವುದೂ ಕೂಡ ಚರ್ಚೆಗೆ ಆಕ್ರೋಶಕ್ಕೆ ಅವಕಾಶವೇ ಇಲ್ಲ. ಆದ್ದರಿಂದ ಇನ್ನು ವಿಚಾರ ಮಾಡಿದರೆ ಮುಸಲ್ಮಾನರು ಗೋಮಾಂಸ ಸೇವೆ ಮಾಡುವವರು ಅಂತ ಒಂದು ವಿಚಾರ ಇದೆ. ಮುಸಲ್ಮಾನರು ಮಾತ್ರ ಅಲ್ಲ, ಹಿಂದೂಗಳಲ್ಲಿಯೂ ಕೂಡ ಬಹಳ ಮಂದಿ ಗೋಮಾಂಸ ತಿನ್ನುವರು ಇದ್ದಾರೆ. ನಾವು ಅವರ ಸ್ನೇಹ ಸೌಹಾರ್ದ ಬೆಳೆಸಿಕೊಂಡು ಹಿಂದೂಗಳೇ ಆಗಲಿ ಮುಸಲ್ಮಾನರೇ ಆಗಲಿ ಆದಷ್ಟು ಗೋಮಾಂಸವನ್ನು ಬಿಡುವಂತೆ ಅವರಿಗೆ ನಾವು ಹೋಲಿಸುವಂಥ ಕಾರ್ಯ ಸ್ನೇಹದಿಂದ ಆಗಬೇಕು. ಘರ್ಷಣೆಯಿಂದ ಬಲಾತ್ಕಾರದಿಂದ ಆಗುವ ಕಾರ್ಯವಲ್ಲ, ಸ್ನೇಹ ಸೌಹಾರ್ದದಿಂದ ಆಗಬೇಕು. ಈ ಸ್ನೇಹ ಸೌಹಾರ್ದ ಬೆಳವಣಿಗೆ ಇದೆಲ್ಲದಕ್ಕೂ ಕೂಡ ಅನುಕೂಲ, ಪ್ರತಿಕೂಲ ಅಲ್ಲ. ಮಾತ್ರವಲ್ಲದೆ ಅಂಥ ಮುಸಲ್ಮಾನರ ಜೊತೆಗೆ ಸ್ನೇಹ ಸಂಬಂಧ ನಾವು ಮಾತ್ರ ಆರಂಭಿಸಿದ್ದಲ್ಲ. ನಮಗೆಲ್ಲ ಮೂಲ ಗುರುಗಳಾದ ಮಧ್ವಾಚಾರ್ಯರು, ಅವರ ಮೇಲೆ ಮುಸಲ್ಮಾನರು ಸಂಶಯದಿಂದ ಶತ್ರುಗಳು ಅಂತ ಒಂದು ಭಾವನೆಯಿಂದ ಆಕ್ರಮಿಸಲು ಬಂದಾಗ, ಯಾಕೆ ಆಕ್ರಮಣ ಮಾಡ್ತಾ ಇದ್ದೀರಿ, ನೀವು ಬಹುಸಂಖ್ಯಾತರು, ನಾವು ಕೆಲವೇ ಬಂದಿದ್ದೇವೆ, ನಮಗೇನು ಭಯವಿಲ್ಲ, ನಾವು ನಿಮ್ಮ ರಾಜನನ್ನು ನೋಡಲಿಕ್ಕೆ ಬಂದಿದ್ದೇವೆ, ಭವತಾನ್ನರಪಂ ಕ್ಷಿತಿಪತಿಂ ದಿದೃಷ್ಟವ, ನಿಮ್ಮ ರಾಜನ ನೋಡಲಿಕ್ಕೆ ಬಂದಿದ್ದೇವೆ, ಯಾಕೆ ನಮ್ಮ ಮೇಲೆ ಹಾರಾಡ್ತಾ ಇದ್ದೀರಿ ಅಂತ ಹೇಳಿದಾಗ ಎಲ್ಲ ಸ್ತಬ್ಧರಾದರು. ರಾಜನು ಅವರನ್ನು ನೋಡಿದ, ವಿಚಾರಿಸಿದ. ಅವರ ಮಾತು, ಆ ಕಾಲೋಚಿತವಾದ ಮಾತು, ಆ ಸೌಮ್ಯವಾದ ಮಾತು, ಗಂಭೀರವಾದ, ಅದರಿಂದ ಅವನು ಬಹಳ ಒಂದು ನಮ್ರನಾಗಿ ಅವರಿಗೆ ಗೌರವ ಸನ್ಮಾನ ಸಲ್ಲಿಸಿದ. ಹೀಗೆ ಅವನ ಜೊತೆಗೆ ಸ್ನೇಹ ಸಂಪರ್ಕವನ್ನು ಮಧ್ವಾಚಾರ್ಯರು ಮಾಡಿದ್ದಾರೆ. ಸ್ನೇಹ ಸಂಪರ್ಕ ಮಾಡೋದಾದರೆ ಅವರಿಗೆ ಊಟವನ್ನು ಹಾಕಬಹುದಲ್ವ. ಯಾವಾಗ ಸ್ನೇಹ ಸೌಹಾರ್ದಕ್ಕೆ ಅವಕಾಶ ಇದೆ ಅಂತಾದ ಮೇಲೆ ಊಟ ಹಾಕಿದರೆ ತಪ್ಪೇನಾಗ್ತದೆ. ಮಂತ್ರಾಲಯ ಸ್ವಾಮಿಗಳು ಅವರಿಗೆ ಜಾಗ ಕೊಟ್ಟವರು ಯಾರು? ಮುಸ್ಲಿಂ ಸುಲ್ತಾನ್, ಅವನಿಗೆ ಜಾಗ ಕೊಟ್ಟ. ಅವನ ಜೊತೆಗೆ ಉತ್ತಮ ಸಂಬಂಧವನ್ನು ಮಂತ್ರಾಲಯ ಸ್ವಾಮಿಗಳು ಇಟ್ಟುಕೊಂಡಿದ್ದರು. ಅವರ ಮೇಲೆ ಭಕ್ತಿ ಗೌರವದಿಂದ ಅವರು ಜಾಗ ಕೊಟ್ಟಿದ್ದಾರೆ. ಸತ್ಯಬೋಧ ಸ್ವಾಮಿಗಳು ಸಮನೂರು, ಅವರಿಗೂ ಅಲ್ಲಿಯ ಮುಸ್ಲಿಂ ಸುಲ್ತಾನಿಗೂ ಉತ್ತಮವಾಗಿರತಕ್ಕಂಥ ಸಂಪರ್ಕ, ಅವರಿಂದ ಸಲಹೆಗಳನ್ನು ಅವನು ಪಡೀತಾ ಇದ್ದ ಎಂಬುದಾಗಿ. ಹೀಗೆ ನಮ್ಮ ಪೂರ್ವಾಚಾರ್ಯರೆಲ್ಲರೂ ಕೂಡ ಮುಸ್ಲಿಮರ ಜೊತೆಗೆ ಸ್ನೇಹ ಸೌಹಾರ್ದವನ್ನು ಇಟ್ಟುಕೊಂಡಿದ್ದರು. ಇತ್ತೀಚೆಗೆ ನಮ್ಮ ಗುರುಗಳು
ಪರಮ ಗುರುಗಳು ವಿಶ್ವಜ್ಞ ತೀರ್ಥರು. ಇವನು ಸಾಮಾನ್ಯ 1904ನೇ ಇಸವಿಯಲ್ಲಿ ಪರ್ಯಾಯದ ಪೂರ್ವಭಾವಿಯಾಗಿ ಉಡುಪಿಯ ಹಾಜಿ ಅಬ್ದುಲ್ಲಾ ಅವರ ಮನೆಗೆ ಅವರೇ ಹೋಗಿ ಅವರ ಆಹ್ವಾನ ಪ್ರಕಾರ ಅಲ್ಲಿ ಅವರು ಕಾಣಿಕೆ ಸಲ್ಲಿಸಿದ್ದಾರೆ. ಅಬ್ದುಲ್ಲರವರು ಅದನ್ನು ಸ್ವೀಕರಿಸಿದ್ದಾರೆ. ಹೀಗೆ ಮಧ್ವಾಚಾರ್ಯರಿಂದ ನಮ್ಮ ಪರಮ ಗುರುಗಳವರೆಗೆ ಮುಸ್ಲಿಮರ ಜೊತೆಗೆ ಸೌಹಾರ್ದ ಸಂಪರ್ಕ ಇದೆ. ಸೌಹಾರ್ದ ಸಂಪರ್ಕ ಇದೆ ಅಂಥೇಳಿ ನಮ್ಮ ಸಿದ್ಧಾಂತವನ್ನು ಮಾತ್ರ ನಾವು ಬಿಡಲಾರೆವು. ಹಿಂದೂ ಧರ್ಮಕ್ಕೆ ಅಪಾಯವಾದಾಗ ಯಾರಿಂದಲೇ ಆಗಲಿ, ಸರ್ಕಾರದಿಂದಲೇ ಆಗಲಿ, ಯಾರಿಂದ ಆಗಲಿ, ಆಗ ಅಹಿಂಸಾತ್ಮಕ ಪ್ರತಿಭಟನೆ ನಾವು ಮಾಡುವನೇ. ಹಿಂದೂ ಧರ್ಮಕ್ಕೆ ಅಪಚಾರವಾಗುವ ಯಾವುದಕ್ಕೂ ನಾವು ಅವಕಾಶ ಕೊಡುವುದಿಲ್ಲ. ಆ ರೀತಿ ಇಷ್ಟವರೆಗೆ ನಾವು ಏನು ಹೋರಾಟ ಮಾಡಿದ್ದೀವಿ ಎಂಬುದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ನಮ್ಮ ಧ್ಯೇಯದಲ್ಲಿ ಬದಲಾವಣೆ ಇಲ್ಲ. ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣುತೆ, ಇದನ್ನು ಅನೇಕ ವರ್ಷಗಳಿಂದ ಹಿಂದೂ ಸಮಾಜದ ಒಳಗೂ ಮತ್ತು ಹೊರಗಿನವರ ಜೊತೆಗೂ ಇದು ಎರಡನ್ನು ಕೂಡ ಪರಿಪಾಲಿಸಿಕೊಂಡು ಬರುವ ಕೆಲಸವನ್ನು ಕಳೆದ ಒಂದು 60 ವರ್ಷಗಳಿಂದ ನಾನು ಮಾಡ್ತಾ ಇದ್ದೇನೆ. ಅದರಂತೆ ಇದು ಹೊಸದಲ್ಲ. ಎಷ್ಟೋ ಕಡೆಗೆ ಮಸೀದಿಗೆ ಹೋಗಿದ್ದೇನೆ, ಸ್ವಾಗತ ಮಾಡಿದ್ದಾರೆ, ಮುಸಲ್ಮಾನರು ಕರೆದಿದ್ದಾರೆ. ಅವರಲ್ಲಿ ಹೋಗಬಹುದಾಗಿದೆ, ಅವರನ್ನು ಯಾಕೆ ಕರೆಸಿಕೊಳ್ಳಬಾರದು? ಎಲ್ಲ ಕಡೆಗೆ ಹೋಗಿದ್ದೇವೆ, ಆಹ್ವಾನ ಮಾಡಿದ್ದಾರೆ, ನಾನು ಅವರನ್ನು ಕರೆದೆ. ಇದೇನು ದೊಡ್ಡ ಒಂದು ಯಾವ ರೀತಿಯಿಂದಲೂ ಹಿಂದೂ ಧರ್ಮಕ್ಕೆ ಅಪಚಾರ ಅಲ್ಲ. ಹೀಗೆ ಮಾಡುವುದರಿಂದ ಹಿಂದೂ ಧರ್ಮಕ್ಕೆ ಮತ್ತಷ್ಟು ಗೌರವ ಬೆಳೀತದೆ. ಪರಸ್ಪರ ಸ್ನೇಹ ಸೌಹಾರ್ದ ಬೆಳೆದರೆ ಎರಡೂ ಸಮಾಜಕ್ಕೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು. ಯಾವ ರೀತಿಯಿಂದಲೂ ಎಲ್ಲರೂ ಸ್ವಾಗತ ಮಾಡಬೇಕಾದ ವಿಷಯ ಹೊರತು ಇದರ ಮೇಲೆ ಆಕ್ಷೇಪ, ವಿರೋಧ, ಪ್ರತಿಭಟನೆ ಮಾಡೋದು ಯಾವ ರೀತಿಯಿಂದಲೂ ಸೂಕ್ತವಲ್ಲ. ಇದು ಮಾನವೀಯತೆಗೂ ಅನುಗುಣವಲ್ಲ ಎಂಬುದನ್ನು ನಾನು ಒತ್ತಿ ಹೇಳಿ, ಈ ಬಗ್ಗೆ ನೀವೆಲ್ಲರೂ ಕೂಡ ಪರಿಶೀಲನೆ ಮಾಡಿ. ನನ್ನ ಮನಸ್ಸು ಮುಕ್ತ ಮನಸ್ಸು. ನನಗೆ ಯಾರಿಗೂ ಎಲ್ಲರ ಜೊತೆಗೆ ಸ್ನೇಹ ಸೌಹಾರ್ದ ಬೆಳೆಯಬೇಕು. ಅದರ ಜೊತೆಗೆ ನಮ್ಮ ಹಿಂದೂ ಧರ್ಮದ ಪ್ರಗತಿ ರಕ್ಷಣೆಗೆ ಇಷ್ಟವರೆಗೆ ಮಾಡಿದಂತೆ ಮುಂದಕ್ಕೂ ಕೂಡ ಆ ಕಾರ್ಯ ಮಾಡ್ತೇನೆ. ಹಿಂದೂ ಧರ್ಮದ ರಕ್ಷಣೆ, ಸಕಲ ಧರ್ಮೀಯರ ಜೊತೆಗೆ ಸೌಹಾರ್ದ, ಇದು ನನ್ನ ಧೋರಣೆ. ಯಾರಿಗೂ ಇದರ ಬಗ್ಗೆ ಅಪಾರ್ಥ ಮಾಡಬೇಕಾದ ಅಗತ್ಯವಿಲ್ಲ. ನನ್ನ ಈ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಬೆಂಬಲಿಸಬೇಕಾಗಿ ಅಪೇಕ್ಷಿಸುತ್ತೇವೆ.